ಸೌಂದರ್ಯ ತಾರೆ ಸಂಗೀತ ಹೊಳ್ಳ ಅವರಿಗೆ ಸೌಂದರ್ಯ ಉದ್ಯಮದಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ನಮ್ಮ ಬೆಂಗಳೂರು ಮಹಿಳಾ ಸಾಧಕರ ಪ್ರಶಸ್ತಿ 2021 ಲಭಿಸಿದೆ. ಮಾರ್ಚ್ 27ರಂದು ವಿಜಯನಗರ ಬೆಂಗಳೂರಿನ ಒಳಾಂಗಣ ಸಭಾಂಗಣದಲ್ಲಿನ ಸಿಟಿ ಸೆಂಟ್ರಲ್ ಲೈಬ್ರರಿಯಲ್ಲಿ ಕಾರ್ಯಕ್ರಮ ನಡೆಯಿತು. ನಟಿ ಅಂಜಲಿ ಸುಧಾಕರ, ಎಸ್ಸಿಪಿ ನಜ್ಮಾ ಫಾರೂಕಿ ಸಂಗೀತ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಖ್ಯಾತ ನಟಿ ತಾರಾ ಅನುರಾಧ ಮತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಪ್ರಮೀಳಾ ನಾಯ್ಡು, ಸಾಮಾಜಿಕ ಕಾರ್ಯಕರ್ತ ಸುರಭಿ ತೋಮರ್ ಮತ್ತಿತರರು ಉಪಸ್ಥಿತರಿದ್ದರು.